ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಕಾರಣದಿಂದ ಮತ್ತೆ ಭೂಕುಸಿತ ಸಂಭವಿಸಿದೆ. ಯಲ್ಲಾಪುರ ತಾಲೂಕಿನ ಪ್ರಸಿದ್ಧ ಮಾಗೋಡು ಜಲಪಾತಕ್ಕೆ ತೆರಳುವ ರಸ್ತೆಯೇ ಕುಸಿದು ಹೋಗಿ ಸಂಪರ್ಕ ಕಡಿತಗೊಂಡಿದೆ. ಮೊಟ್ಟೆಗದ್ದೆ ಕ್ರಾಸ್ನಿಂದ ಜಲಪಾತಕ್ಕೆ ತೆರಳುವ ರಸ್ತೆಯಲ್ಲಿನ ಸೇತುವೆಯ ಪಕ್ಕದಲ್ಲೇ ಭೂಕುಸಿತ ಉಂಟಾದ ಕಾರಣ ಸೇತುವೆಯು ಕುಸಿದು ಹೋಗಿದೆ. ಈ ಮಾರ್ಗದಲ್ಲಿ ವಾಹನ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಜಲಪಾತ ವೀಕ್ಷಣೆಗೆ ವಾಹನದಲ್ಲಿ ತೆರಳಿದ ಹಲವು ಜನರು ಅಲ್ಲೇ ಸಿಲುಕಿಕೊಂಡಿದ್ದಾರೆ. ಸೇತುವೆ ಇನ್ನಷ್ಟು ಕುಸಿಯುವ ಭೀತಿ ಇರುವ ಕಾರಣ ವಾಹನ ಸಂಚಾರವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ವಾಹನ ಸಂಚಾರ ಅಸಾಧ್ಯವಾದ ಕಾರಣ ವಾಹನವನ್ನು ಅಲ್ಲೇ ಬಿಟ್ಟು ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 10 ದಿನಗಳ ಹಿಂದೆ ವಿಪರೀತ ಮಳೆ ಇದ್ದ ಸಂದರ್ಭದಲ್ಲಿ ಈ ರಸ್ತೆಯಲ್ಲಿ ಸಂಚಾರ ನಿಷೇಧಿಸಲಾಗಿತ್ತು. ಆದರೆ ಮಳೆ ಸ್ವಲ್ಪ ಕಡಿಮೆ ಆದ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಸಿಗರು ಆಗಮಿಸಿದ ಕಾರಣ ಶನಿವಾರ ಮತ್ತೆ ರಸ್ತೆ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿತ್ತು. ಒಂದು ಪ್ರದೇಶದಲ್ಲಿ ಭೂಕುಸಿತ ಆಗುವಂಥದ್ದು ಇದು ಮೊದಲು. ಆದರೆ ಈ ಪ್ರದೇಶದಲ್ಲಿ ಹಠಾತ್ತನೆ ಸುರಿದಿರ್ತಕ್ಕಂಥ ಭಾರೀ ಮಳೆಗೆ ಈ ಒಂದು ಭೂಕುಸಿತ ಉಂಟಾಗಿದೆ. ಭೂಕುಸಿತದ ವಲಯದಲ್ಲಿ ಎಚ್ಚರಿಕೆಗಳನ್ನು ಕೊಡುವಂಥ ಕೆಲಸವನ್ನು ಸ್ಥಳೀಯರು ಹಾಗೂ ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ. ಒಂದು 10 ರಿಂದ 15 ಅಡಿಗಳಷ್ಟು ಜಾಗ ಇಲ್ಲಿ ಕುಸಿದಿದೆ. ಬೃಹತಾಕಾರದ ಮರ ಆ ಭೂಕುಸಿತದಲ್ಲಿ ನೆಲ ಕಚ್ಚಿದೆ. ಮಾಗೋಡು ಫಾಲ್ಸಿಗೆ ಇವತ್ತು ಹೋಗುವಂಥ ದಾರಿ ಮೊಟ್ಟೆಗೆದ್ದೆ ಸರ್ಕಾರಿ ಪ್ರೌಢಶಾಲೆ ಪಕ್ಕದಲ್ಲಿ ಭೂಕುಸಿತವಾಗಿದ್ದರಿಂದ ಎಲ್ಲ ವಾಹನ ಸವಾರರಿಗೆ ಇಲ್ಲಿ ಎಚ್ಚರಿಕೆಗಳನ್ನು ನೀಡಲಾಗ್ತಾ ಇದೆ. ಭೂಕುಸಿತವಾದಂಥ ಪ್ರದೇಶದಲ್ಲಿ ಯಾರಿಗೂ ಪ್ರವೇಶವನ್ನು ನೀಡಲಾಗ್ತಾ ಇಲ್ಲ.